ದೈವವನ್ನು ಕಳಿಸಿ ನನಗೆ ಅನೇಕರು ಈ ದೈವವೇಕೆ ಭಕ್ತರನ್ನು ಅಟ್ಟಾಡಿಸಿ ಹೊಡೆಯುತ್ತದೆ ಎಂದು ಕೇಳಿದ್ದಾರೆ. ದೈವದ ನಡೆನುಡಿ ಪ್ರಶ್ನಾತೀತವಾದುದು. ಆದರೂ ದೈವಗಳ ನಡೆನುಡಿಗೆ ಒಂದು ಹಿನ್ನೆಲೆ ಇರ್ತದೆ, ಅದಕ್ಕೆ ಕಾರಣ ಇರ್ತದೆ. ಅವರ ದೈವವಾಗುವುದಕ್ಕಿಂತ ಹಿಂದಿನ ಏನು ನಡೆದಂತಹ ಘಟನೆಗಳು, ಉದ್ಭವಕ್ಕೆ ಕಾರಣವಾದಂತಹ ಘಟನೆಗಳು ಕಾರಣವಾಗಿರ್ತದೆ. ಇದರಲ್ಲಿ ಸಾವು ನೋವು ಉಂಟಾಗುವಂತಹ ಗಹನವಾದ ಹೊಡೆತವನ್ನು ದೈವ ಮಾಧ್ಯಮರು ಕೊಡುವುದಿಲ್ಲ. ಇದೊಂದು ಹರಿಕೆಯಾಗಿ ಕೂಡ ಇದನ್ನು ಮಾಡ್ತಾರೆ. ಅನೇಕರು ಈ ದೈವದ ಕೈಯಿಂದ ಪೆಟ್ಟು ತಿಂತೇವೆ ಅನ್ನುವಂಥ ಹರಿಕೆಯನ್ನು ಮಾಡ್ತಾರೆ. ಹರಿಕೆ ಹಾಕಿದ ನಂತರ ಯಶಸ್ಸನ್ನು ಪಡೆಯುತ್ತಾರೆ. ಈ ದೈವಕ್ಕೆ ಹರಿಕೆ ಹಾಕಿದರೆ, ಏಟು ತಿನ್ನುವ ಹರಿಕೆ ಹಾಕಿದರೆ ತಾವು ನೆನೆದ ಕೆಲಸ ಈಡೇರ್ತದೆ ಎಂಬ ನಂಬಿಕೆ ಇದೆ. ಈ ದೈವ ಮೂವಾಲಂಕುಳಿ ಚಾಮುಂಡಿ. ಈ ದೈವದ ಮೂಲ ಹೆಸರು ತ್ರಿಕನ್ಯಾವು ಅಂದು. ಮೂವಾಲಂಕುಳಿ ಚಾಮುಂಡಿ ದೈವದ ತೆಯ್ಯಂ ಆಗುವಾಗ ಜನರನ್ನು ಓಡಿಸಿ ಹೊಡೆಯುವ ಸಂಪ್ರದಾಯವಿದೆ. ಈ ದೈವದ ಹೊಡೆತ ತಿನ್ನುವ ಹರಿಕೆ ಕೂಡ ಇದೆ. ಈ ದೈವದಿಂದ ಬಂಧಿಸಲ್ಪಟ್ಟರೆ, ಹೊಡೆತ ತಿಂದರೆ ತಾವು ನೆನೆದ ಕೆಲಸ ಈಡೇರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಈ ದೈವ ಓಡಿಸಿಕೊಂಡು ಹೋಗಿ ಹೊಡೆಯುವುದು, ಬಂಧಿಸುವುದೇ ಮೊದಲಾದವುಗಳು ಆ ದೈವದ ಕತೆಗೆ ಪೂರಕವಾದ ವಿಚಾರಗಳಾಗಿವೆ. ಮೂವಾಲಂಕುಳಿ ಎಂದರೆ 3 ಜನರಷ್ಟು ದೊಡ್ಡದಾದ ಕುಳಿ ಎಂದು ಅರ್ಥ. ಗುಂಡಿ ಮಣ್ಣಿನ ಹೊಂಡ, ಗುಂಡಿ, ಕುಳಿ ಎಂದರೆ ಮಣ್ಣಿನ ಹೊಂಡ, ಗುಂಡಿ ಎಂದರ್ಥ. ಅದರಲ್ಲಿ ಉದ್ಭವವಾದ ತ್ರಿಕನ್ಯಾವು ದೈವವನ್ನು ಮೂವಾಲಂಕುಳಿ ಚಾಮುಂಡಿ ಎಂದು ಕರೆಯುತ್ತಾರೆ. ಉತ್ತರ ಮಲಬಾರ್ ಪ್ರದೇಶದಲ್ಲಿ ತ್ರಿಕನ್ಯಾತ್ ದೇವಾಲಯವಿದೆ. ಎಡಮನ ಮತ್ತು ಎಲ್ಯಾಪುರತ್ ಎಂಬ 2 ಪ್ರಸಿದ್ಧ ತಂತ್ರಿಗಳು ಅಲ್ಲಿ ಇರ್ತಾರೆ. ಒಬ್ಬರಾಗಿ ಒಬ್ಬರು ಅಲ್ಲಿ ಪ್ರತಿ ತಿಂಗಳು ಪೂಜಾ ಕೈಂಕರ್ಯವನ್ನು ಮಾಡುತ್ತಾ ಅನೋನ್ಯವಾಗಿ ಬದುಕುತ್ತಾ ಇದ್ರು. ಆದರೆ ಯಾವುದೋ ಒಂದು ಕಾರಣಕ್ಕೆ ಅವರಲ್ಲಿ ಒಂದು ಮನಸ್ತಾಪ ಉಂಟಾಗ್ತದೆ. ಆಗ ಅವರು ಪರಸ್ಪರ ದ್ವೇಷ ಸಾಧಿಸ್ತಾರೆ. ಆಗ ಅವರುಗಳು ತಮ್ಮ ತಾಂತ್ರಿಕ ಶಕ್ತಿಯಿಂದ ದುಷ್ಟ ಶಕ್ತಿಗಳನ್ನು ಸೃಜಿಸಿ ಇನ್ನೊಬ್ಬರಿಗೆ ತೊಂದರೆ ಕೊಡಲು ಕಳುಹಿಸ್ತಾ ಇರ್ತಾರೆ. ಒಬ್ಬರು ಕಳುಹಿಸಿದ್ದನ್ನು ಇನ್ನೊಬ್ಬರು ವಶೀಕರಣ ಮಾಡಿ ತಾಮ್ರದ ತಂಬಿಗೆಯಲ್ಲಿ ಬಂಧಿಸಿ ಹೂಳ್ತಾ ಇದ್ರು, ಇಲ್ಲವೇ ಉರಿಸಿ ಭಸ್ಮ ಮಾಡ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಎಡಮನ ತಂತ್ರಿ ತ್ರಿಕನ್ಯಾವು ದೇವಿಯನ್ನು ಎಲ್ಯಾಪುರತ್ ತಂತ್ರಿ ತನಗೆ ತೊಂದರೆ ಕೊಡಲು ಕಳುಹಿಸಿದ ದುಷ್ಟಶಕ್ತಿ ಎಂದು ತಪ್ಪಾಗಿ ಭಾವಿಸಿ ಅದನ್ನು ಒಂದು ತಾಮ್ರದ ಕೊಡಪಾನದಲ್ಲಿ ಬಂಧಿಸಿ ತನ್ನ ಸೇವಕರಲ್ಲಿ ತೆಗೆದುಕೊಂಡು ಹೋಗಿ ಮಣ್ಣಿನಡಿಯಲ್ಲಿ ಹುಗಿಯಲು ಹೇಳುತ್ತಾರೆ. ಆದರೆ ಅವನ ಸೇವಕರು ಅದನ್ನು ತೆಗೆದುಕೊಂಡು ಹೋಗುವಾಗ ಭಯಾನಕವಾದ ಸಿಡಿಲು ಎರಗುತ್ತದೆ. ಆ ಸಿಡಿಲಿಗೆ ಭೂಮಿ ಬಿರಿದು 3 ಜನರಷ್ಟು ದೊಡ್ಡದಾದ ಒಂದು ದೊಡ್ಡ ಹೊಂಡ ಉಂಟಾಗ್ತದೆ. ಅದರಿಂದ 3 ದಿವ್ಯವಾದ ಖಡ್ಗಗಳು ಉದಿಸುತ್ತವೆ. ಜೊತೆಗೆ ತ್ರಿಕನ್ಯಾವು ದೇವಿ ಎದ್ದು ಬರುತ್ತಾಳೆ. ತನ್ನನ್ನು ಬಂಧಿಸ ಹೊರಟ ಎಡಮನ ತಂತ್ರಿಯನ್ನು ಓಡಿಸಿ ಹೊಡೆದು ಬಡಿದು ನಾನಾ ರೀತಿಯ ಉಪಟಳವನ್ನು ಕೊಡುತ್ತಾಳೆ. ಆಗ ಆತ ಅಯ್ಯಪ್ಪ ದೇವರ ಮೊರೆ ಹೋಗುತ್ತಾನೆ. ನಂತರ ತನ್ನ ತ್ರಿಕನ್ಯಾವು ದೈವದ ಶಕ್ತಿಯ ಅರಿವಾಗುತ್ತದೆ. ತನ್ನ ತಪ್ಪನ್ನು ಒಪ್ಪಿಕೊಂಡು ಶರಣಾಗುತ್ತಾನೆ. 2 ತಂತ್ರಿಗಳು ಕೂಡ ವೈಮನಸ್ಯವನ್ನು ಮರೆತು ಈ ದೈವವನ್ನು ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ತ್ರಿಕನ್ಯಾವು ದೇವತೆಗೆ ಕೋಲ ನೀಡಿ ಆರಾಧನೆ ಮಾಡಿ ಒಲಿಸಿಕೊಳ್ಳುತ್ತಾರೆ. ಉತ್ತರ ಮಲಬಾರ್ ಪ್ರದೇಶ ಈ ದೈವವನ್ನು ಆರಾಧನೆ ಮಾಡುತ್ತಾರೆ. ಈ ದೈವವನ್ನು ಕಟ್ಟುವವರು ಬಣ್ಣ ಬಣ್ಣದ ವೇಷ ಧರಿಸಿ, ಗಗ್ಗರ ಧರಿಸಿ ಉಗ್ರವಾಗಿ ನರ್ತಿಸುತ್ತಾರೆ. 3 ಜನರಷ್ಟು ದೊಡ್ಡದಾದ ಕುಳಿಯಲ್ಲಿ ಉದಿಸಿ ಬಂದ ಕಾರಣ ಈ ದೈವವನ್ನು ಮೂವಾಲಂಕುಳಿ ದಯ್ಯಂ ಎಂದು ಕರೆಯುತ್ತಾರೆ. ಮೂವಾಲಂಕುಳಿ ಅಂದರೆ 3 ಜನರು ದೊಡ್ಡದಾದ ಹೊಂಡ ಎಂದು ಅರ್ಥ. ಇದು ಮಲಯಾಳ ಪದ. ಈ ದೈವ ಎಡಮನ ತಂತ್ರಿಯನ್ನು ಓಡಿಸಿ ಹೊಡೆದು ಬಡೆದು ಪೀಡಿಸಿದುದರ ಪ್ರತೀಕವಾಗಿ ಈಗ ಕೂಡ ದೈವ ಕಟ್ಟಿದಾಗ ಜನರನ್ನು ಓಡಿಸಿ ಹೊಡೆಯುವ ಅಭಿವ್ಯಕ್ತಿ ಇದೆ. ಇದೇನು ಜನರು ಸಾಯುವಂತಹ, ನೋಯುವಂತಹ ದೊಡ್ಡ ಹೊಡೆತವೇನಲ್ಲ, ಸಣ್ಣ ಪುಟ್ಟ ಏಟುಗಳು ಅಷ್ಟೇ. ಅದರಿಂದ ದೊಡ್ಡ ಅನಾಹುತವಾಗದಂತೆ ಎಚ್ಚರ ವಹಿಸುತ್ತಾರೆ ಕೂಡ. ಈ ದೈವದಿಂದ ಹೊಡೆತ ತಿನ್ನುವುದು ಒಂದು ಹರಿಕೆಯಾಗಿದೆ. ಆದ್ದರಿಂದ ಈ ಹರಿಕೆ ಹೇಳಿಕೊಂಡ ಭಕ್ತರು ಬೊಬ್ಬೆ ಹಾಕಿ ದೈವವನ್ನು ಕೆರಳಿಸಿ ಅದರಿಂದ ಹೊಡೆತವನ್ನು ತಿನ್ನುತ್ತಾರೆ. ನಂತರ ಓಡಿ ಹೋಗಿ ತಪ್ಪಿಸಿಕೊಳ್ಳುತ್ತಾರೆ. ಹೀಗೆ ಒಂದೊಂದು ದೈವಕ್ಕೆ ಅದರದೇ ಆದಂತಹ ವಿಶಿಷ್ಟತೆ ಇದೆ. ಈ ಮೂವಾಲಂಕುಳಿ ಚಾಮುಂಡಿಗೆ ಈ ರೀತಿಯ ಒಂದು ವಿಶಿಷ್ಟತೆ ಇದೆ. ಈ ರೀತಿ ಹೊಡೆದು ಬಡೆದು ಮಾಡುವುದಕ್ಕೆ ಆ ದೈವದ ಉದ್ಭವದಲ್ಲಿ ಉಂಟಾದಂತಹ ಕತೆ ಕಾರಣವಾಗಿದೆ. ಅಲ್ಲಿ ಎಡಮನ ತಂತ್ರಿಯನ್ನು ಪೀಡಿಸಿದ್ದರ ಪ್ರತೀಕವಾಗಿ ಇಲ್ಲಿ ಈ ರೀತಿ ಹೊಡೆದು ಬಡಿಯುವುದರ ಅಭಿವ್ಯಕ್ತಿಯನ್ನ ಮಾಡ್ತಾರೆ. ಇದು ಪ್ರಶ್ನಾತೀತ. ಇದರಿಂದಾಗಿ ಯಾವುದೇ ಸಾವು ನೋವುಗಳು ಸಂಭವಿಸುವುದಿಲ್ಲ. ಈ ಬಗ್ಗೆ ಜನರು ತಪ್ಪು ಭಾವಿಸಿ ಒಂದಷ್ಟು ಜನರು ಹೇಳಿದ್ದಾರೆ, ಇದರಿಂದ ಸತ್ತಿದ್ದಾರೆ, ನೋವುಗಳಾಗಿವೆ ಅಂತ. ಹಾಗೇನೂ ಆಗುವುದಿಲ್ಲ. ಈ ಬಗ್ಗೆ ಅವರಿಗೆ ಅನುಭವ ಇರ್ತದೆ. ಈ ರೀತಿ ನಡೆಯುವಂಥದ್ದೊಂದು ಸಂಪ್ರದಾಯ.
ಇದು ಪ್ರಶ್ನಾತೀತವಾದ್ದು. ದೈವಗಳ ನಡೆನುಡಿ ಯಾಕೆ ಹಾಗೆ ಕೇಳಿದರೆ ನಮ್ಮ ಹತ್ರ ಅದಕ್ಕೆ ಉತ್ತರ ಇಲ್ಲ. ಅದು ಇರುವುದೇ ಹಾಗೆ. ನಾವು ಅದನ್ನು ನಂಬಿಕೆಯಿಂದ ಈ ಜಗತ್ತು ನಿಂದಿದೆ. ನಂಬಿಕೆಯಿಂದ ಭಕ್ತಿ ಆರಾಧಿಸ್ತಾರೆ ಜನ. ಈ ಹರಿಕೆಯನ್ನು ಹೇಳಿಕೊಂಡ್ರೆ ದೈವದ ಕೈಯಿಂದ ಪೆಟ್ಟು ತಿಂದರೆ ತಮ್ಮ ಕೆಲಸ ಆಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಹರಿಕೆ ಹೇಳ್ತಾರೆ. ಇದೊಂದು ಸಂಪ್ರದಾಯವಾಗಿ ನಡೆದು ಬಂದಿದೆ. ಸ್ನೇಹಿತರೆ, ಇನ್ನು ಮುಂದೆ ಕೂಡ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಿಕ್ಕೆ ಬರ್ತೇನೆ. ಈ ದೈವದ ಕುರಿತಾದ ಮಾಹಿತಿ ನನಗೆ ತೆಯ್ಯಂ ಕ್ಯಾಲೆಂಡರ್ನಲ್ಲಿ ಸಿಕ್ತು. ಬಹುಶಃ ಚಂದು ಕಡೆನ್ ಇದನ್ನು ನಡೆಸ್ತಾರೆ. ಅವರ ಬ್ಲಾಗಿನ ಮೂಲಕ ನನಗೆ ಈ ಮಾಹಿತಿ ಸಿಕ್ಕಿದೆ. ಮುಂದೆ ಕೂಡ ನನಗೆ ಸಿಕ್ಕಂತಹ ಮಾಹಿತಿಯನ್ನು ನಾನು ಹಂಚಿಕೊಳ್ಳಿಕ್ಕೆ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈ ನಮ್ಮ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ, ಹಂಚಿ, ಲೈಕ್ ಮಾಡಿ. ನಮಸ್ಕಾರ.